ಆನ್ಲೈನ್ ಕ್ಲಾಸ್ಗಾಗಿ ವಿದ್ಯಾರ್ಥಿಗಳು ದಿನವಿಡೀ ದಟ್ಟ ಅರಣ್ಯದಲ್ಲಿ ಟೆಂಟ್ ಹಾಕಿ ಕುಳಿತು ಶಿಕ್ಷಣ ಕಲಿಯಬೇಕಾದ ಅನಿವಾರ್ಯ ಘಟನೆ ಬುದ್ಧಿವಂತರ ಜಿಲ್ಲೆಯಲ್ಲಿ ನಡೆದಿದೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಆನ್ಲೈನ್ ಕ್ಲಾಸ್ ಆರಂಭಿಸಲು ಸೂಚಿಸುವುದರಿಂದ ನೆಟ್ವರ್ಕ್ ಇಲ್ಲದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಬಾಜಿ ಗ್ರಾಮದ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ಗಾಗಿ ಸಮೀಪದ ಪೆರ್ಲಾ ಬೈಕರ ಗುಡ್ಡದಲ್ಲಿ ಟೆಂಟ್ ಹಾಕಿದ್ದಾರೆ. ದಟ್ಟ ಅರಣ್ಯದಲ್ಲಿ ಕಾಡಾನೆ ಉಪಟಳದ ಜೊತೆಗೆ ಕಾಡು ಮೃಗಗಳ ದಾಳಿಯ ಭೀತಿ, ಜೀವ ಭಯದಿಂದ ಸೊಳ್ಳೆಗಳ ಕಾಟದೊಂದಿಗೆ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಕ್ಲಾಸ್ಗೆ ಹಾಜರಾಗುತ್ತಿದ್ದಾರೆ. ಪೋಷಕರು ಆತಂಕದಿಂದಲೇ ಮಕ್ಕಳನ್ನು ಅರಣ್ಯಕ್ಕೆ ಕಳಿಸುತ್ತಿದ್ದು, ಊಟ ತಿಂಡಿಯೊಂದಿಗೆ ಪೋಷಕರು ಕಾಡಿಗೆ ಹೋಗುತ್ತಿದ್ದಾರೆ. ಸ್ಥಳೀಯ ಶಾಸಕ ಹರೀಶ್ ಪುಂಜಾರ್ ಅವರ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿಯದೆ ಕಳೆದ ಕೆಲ ದಿನಗಳಿಂದ ಇದೇ ಪರಿಸ್ಥಿತಿ ಇದೆ. ಇಲ್ಲಿ ನೆಟ್ವರ್ಕ್ ಸೌಲಭ್ಯ ತುಂಬ ಕಡಿಮೆ ಇದೆ. ಅಂದರೆ ಇಲ್ಲೊಂದು 7-8 ಗ್ರಾಮದ 7-8 ಬದಿ ಕಡೆಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದ ಕಾರಣ ಇಲ್ಲೊಂದು 10, 30, 35, 40 ಮಕ್ಕಳು ಇಲ್ಲಿ 9ನೇ ಕ್ಲಾಸಿನಿಂದ ಹಿಡಿದು ಇಂಜಿನಿಯರಿಂಗ್ವರೆಗೂ ಕಲಿಯುವ ವಿದ್ಯಾರ್ಥಿಗಳಿದ್ದಾರೆ. ಇವರಿಗೆಲ್ಲರಿಗೂ ನೆಟ್ವರ್ಕ್ನ ಸಂಪರ್ಕ ಇಲ್ಲದೇ ಇರುವ ಕಾರಣ ಇಲ್ಲಿ ದೂರದ ಬೇರೆ ಊರಿನ ಅಥವಾ ಬೇರೆ ಗುಡ್ಡ ಪ್ರದೇಶಗಳಲ್ಲಿ ಎಲ್ಲ ಹೋಗಿ ಅಲ್ಲಿ ಟೆಂಟ್ ಎಲ್ಲ ಹಾಕ್ಕೊಂಡು ಈ ಮಳೆಗಾಲದ ಸಮಯದಲ್ಲಿ ಅವರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿ ನೆಟ್ವರ್ಕ್ ಸೌಲಭ್ಯವನ್ನು ಕಲ್ಪಿಸಬೇಕಾಗಿ ನಿಮಗೆ ನಾವು ತಿಳಿಸುತ್ತಾ, ನಾವು ಸಂಸದರಿಗೂ ಹಾಗೆಯೇ MLA ಅವರಿಗೂ ಜನಪ್ರತಿನಿಧಿಗಳಿಗೆ ಎಲ್ಲ ತಿಳಿಸಿದ್ದೇವೆ. ಇಲ್ಲಿ ಪೆರ್ಲಾ ಗ್ರಾಮದಲ್ಲಿ ಅಷ್ಟೊಂದು ಪೆರ್ಲಾ ವಿಲೇಜಲ್ಲಿ ನಮಗೆ ಅಷ್ಟೊಂದು ನೆಟ್ವರ್ಕ್ ತುಂಬ ಸಮಸ್ಯೆ, ಏನು ನೆಟ್ವರ್ಕೇ ಸಿಗೋದಿಲ್ಲ. ಏನೋ ಒಂದು ಎಮರ್ಜೆನ್ಸಿ ಫೋನ್ ಮಾಡಬೇಕು ಅಥವಾ ಯಾವುದೇ ಒಂದು ರೀತಿಯ ನಮಗೆ ಸಂಪರ್ಕ ಸಾಧಿಸಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲೋ ಒಂದು ಬೆಟ್ಟ ಗುಡ್ಡಕ್ಕೆ ಹೋಗಬೇಕು ಅಥವಾ ಇನ್ನೆಲ್ಲೋ ನೆಟ್ವರ್ಕ್ ಸಿಗೋ ಕಡೆ ಹೋಗಬೇಕು, ಈ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ. ಅದು ಇನ್ನು ಈಗ ಏನಂದರೆ ಈ ಕೊರೋನಾ ಸಂದರ್ಭದಲ್ಲಿ ನಮಗೆ ಸ್ಕೂಲು, ಕಾಲೇಜು ಈ ಥರ ಇಲ್ಲಿಂದ ವೃತ್ತಿಪರ ಕೋರ್ಸ್ಗಳಿಗೆ ಹೋಗುವಂಥ ತುಂಬ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಸುಮಾರು ಒಂದು 30-40ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಅವರಂತೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವರು ಈಗ ಮಳೆ ಸಂದರ್ಭ, ಒಂದು ಆನ್ಲೈನ್ ತರಗತಿ ಅಂತ ಏನು ಕಳಿಸ್ತಾರೆ, ಅವರಿಗೆ ಸಬ್ಜೆಕ್ಟ್ ಪ್ರತಿದಿನ ಕಳಿಸ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗಲಿ ಅಥವಾ ಈಗ ಪ್ರಾಧ್ಯಾಪಕರು ತುಂಬ ಜನ ಇದ್ದಾರೆ, ಅವ್ರ ಮಕ್ಕಳಿಗೆ ಪಾಠ ಮಾಡಬೇಕು, ಆನ್ಲೈನ್ ಮುಖಾಂತರ ಕಳಿಸ್ಬೇಕು. ಅದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸಂಪರ್ಕ ಸಾಧಿಸೋದು. ಇದನ್ನು ಆದಷ್ಟು ಬೇಗ ಇಲ್ಲಿಗೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ನನಗೀಗ ಆನ್ಲೈನ್ ಕ್ಲಾಸ್ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರ್ತದೆ. ನಾನು ಮನೆಯಲ್ಲಿ ನಮಗೆ ಇಂಟರ್ನೆಟ್ ಸಮಸ್ಯೆ ಇರೋ ಕಾರಣ ನಾನು ಇಲ್ಲಿ ಗುಡ್ಡದ ಮೇಲೆ ಬಂದು ಇಲ್ಲಿ ಟೆಂಟ್ ಹಾಕಿಕೊಂಡು ಅಲ್ಲೇ ಕೂತ್ಕೊಂಡು ಕಲಿಬೇಕಾಗ್ತದೆ. ನಮಗೆ ಕೂತ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಿ ಆಗೋದಿಲ್ಲ. ಸೊ ಕಾನ್ಸಂಟ್ರೇಷನ್ ಕೂಡ ಸ್ವಲ್ಪ ತಪ್ಪಿ ಹೋಗ್ತದೆ. ಆಮೇಲೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಗೆ ಇರೋ ತನಕ ಕ್ಲಾಸ್ ಇರ್ತದೆ. ನಮಗೆ ಮಧ್ಯಾಹ್ನ 1 ಗಂಟೆ ಸ್ವಲ್ಪ ಬ್ರೇಕು. ಅಷ್ಟೊತ್ತರಲ್ಲಿ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು. ಸಾಧಾರಣ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟು ದೂರ ಇದೆ ನನಗೆ ಇಲ್ಲಿಂದ ಬರೋಕ್ಕೆ ಇಲ್ಲಿ ತನಕ. ಆಮೇಲೆ ಮಳೆ ಬಂದರೆ ಅದು ಒಂದು ಸಮಸ್ಯೆ ಇಲ್ಲಿ. ಆಮೇಲೆ ಕಾಡು ಪ್ರಾಣಿಗಳು ಕೂಡ ತುಂಬ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಭಯನೂ ಆಗುತ್ತೆ. ಆಮೇಲೆ ಕ್ಲಾಸ್ ಕೇಳುವಾಗ ಸೊಳ್ಳೆಗಳ ಕಾಟ ಕೂಡ ಇರ್ತದೆ. ಸೊ ಅದರಿಂದ ನಮಗೆ ತುಂಬ ಸಮಸ್ಯೆಗಳು ಉಂಟಾಗ್ತದೆ. ಸೊ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗಿ ನಾವು ಶಾಸಕರಲ್ಲಿ ತುಂಬ ಸತಿ ಕೇಳಿದ್ವಿ, ಆದರೆ ಅವರು ಯಾವುದೇ ಪರಿಹಾರ ನೀಡಲಿಲ್ಲ. ಇನ್ನು ಮುಂದೆ ಆದರೂ ನಮಗೆ ಇಂಟರ್ನೆಟ್ ಸೌಲಭ್ಯ ಸಿಕ್ಕಿದ್ರೆ ನಮಗೆ ಒಳ್ಳೆಯದಾಗ್ತದೆ ಅಂತ.